SSLC ಎಕ್ಸಾಮನ್ನು ಮುಗಿಸ್ಕೊಂಡು ಮೊದಲ ಪರೀಕ್ಷೆಯನ್ನು ಮುಗಿಸ್ಕೊಂಡು ಬಂದಿರೋಂಥ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ. ನೋಡುವ ಯಾವ ರೀತಿಯಾಗಿತ್ತು ಇವತ್ತು ಮೊದಲ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಅನ್ನೋಂಥದ್ದು. ನಮಸ್ತೆ, ಏನು ಹೆಸರು ನಿಮ್ಮದು? ನೇಹಾ. ಹೇಗಿತ್ತು ಎಕ್ಸಾಮ್? ಈಸಿ ಇತ್ತು. ಈಸಿ ಇತ್ತು. ಯಾವುದು? ಇಂಗ್ಲಿಷ್ ಫುಲ್ ಈಸಿ ಇತ್ತಾ? ಇಂಗ್ಲಿಷ್. ಹೌದು. ಯಾವ ಸ್ಕೂಲ್? ಜ್ಞಾನೋದಯ ಬತ್ತಿನಿ. ಓಕೆ. 8th ಮತ್ತು 9th ಅಲ್ಲಿ ನಿಮಗೆ ಎಕ್ಸಾಮ್ ಇರಲಿಲ್ಲ. ಈಗ 10th ಒಂದು ಯಾವ ರೀತಿ ಫೀಲ್ ಆಗ್ತಿದೆ? ಫೀಲ್ ಚಂದ ಉಂಟು. ಚಂದ ಉಂಟಾ? ಎಂತ ಚಂದ ನಿಮಗೆ? ಈಸಿ ಇತ್ತು ಎಕ್ಸಾಮ್. ಈಸಿ ಇತ್ತಾ? ಯಾವುದು? ಕನ್ನಡ ಸುಲಭ ಇತ್ತು ಎಲ್ಲ? ವ್ಯಾಕರಣ, ಛಂದಸ್ಸು ಎಲ್ಲ ಸುಲಭ ಇತ್ತಾ? ಸಂಧಿ ಎಲ್ಲ ಸುಲಭ ಇತ್ತು. ಯಾವ ಸ್ಕೂಲ್? ಸೆಂಟ್ ಜಾರ್ಜ್. ಹಾಯ್. ಹಲೋ. ಹೇಗಿತ್ತು? ಇತ್ತು ಈಸಿಯಾಗಿ. ಟೀಚರ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೆಲ್ಲ ಬಂದಿದೆ. ಟೀಚರ್ಸ್ಗಳ ಸಪೋರ್ಟ್ ತುಂಬ ಸಿಕ್ಕಿದೆ. ಎಕ್ಸಾಮ್ ಅಂತೂ ಸೂಪರ್ ಆಗಿತ್ತು ಇವತ್ತಿದ್ದು. ಹೌದಾ? ಹಾಂ, ಫುಲ್. ಏನು ಹೆಸರು? ಫಾತಿಮಾ ಸಲೀನಾ. ಈಸಿ. ಯಾವ ಸ್ಕೂಲು? ಕೊಣಾಲು. ಈಗ ನಿಮಗೆ 2 ವರ್ಷದ ನಂತರ ಎಕ್ಸಾಮ್ ಬರೀತಿದ್ದೀರಿ. 8th 9th ಪಾಸ್ ಅಲ್ವಾ? ಎಷ್ಟು ನಿರೀಕ್ಷೆ ಇತ್ತು ಮತ್ತು ಹೇಗೆ ಪ್ರಿಪೇರ್ ಆಗಿದೆ? ಒಳ್ಳೆಯದಾಗಿತ್ತು ಎಕ್ಸಾಮು. ಒಂದು 90 ಅಬೌವ್ ಸಿಗ್ಬೋದು. 90 ಅಬೌವ್ ಸಿಗ್ಬೋದು. 90 ಅಬೌವ್ ಸಿಗ್ಬೋದು. ಎಲ್ಲ 90. ಈಸಿ ಇತ್ತಾ ಎಕ್ಸಾಮ್? ಹೇಗಿತ್ತು? ಈಸಿ ಇತ್ತು. 70. ಎಲ್ಲ ಒಟ್ಟಿಗೆ ಹೇಗಿತ್ತು ಎಕ್ಸಾಮ್? ಈಸಿ ಇತ್ತಾ? ಯಾವುದು? ಇಂಗ್ಲಿಷ್. ನಿಮಗೆಲ್ಲ ಹೇಗಿತ್ತು? ಈಸಿ ಇತ್ತು. ಓಕೆ. ಇಂಗ್ಲಿಷ್ ಈಸಿ ಇತ್ತು. It was easy. ಹೇಗಿತ್ತು? ಈಸಿ. ಎಕ್ಸಾಮ್ ಅಲ್ಲಿ ಈಸಿ ಇತ್ತು. ಮತ್ತೆ ನಮಗೆ ಯಾವುದು ಟಫ್ ಇರಲಿಲ್ಲ. ಎಲ್ಲ ಕಲ್ತದೆ ಬಂದದ್ದು. ಟೀಚರ್ಸ್ನವರೆಲ್ಲ ಹೇಳಿಕೊಟ್ರು ಇದೆಲ್ಲ ಕಲಿಬೇಕು, ಇಂಪಾರ್ಟೆಂಟ್ ಉಂಟಂತ. ಹಾಗೆ ಎಲ್ಲ ಕಲ್ತದೆ ಬಂದದ್ದು. ಸೂಪರ್ ಇತ್ತು. ಯಾವುದು? ಕನ್ನಡ ಈಸಿ ಇತ್ತು. ಹೇಗಿತ್ತಾ? ಬಾರೆ. ಹೇಗಿತ್ತು ಎಕ್ಸಾಮ್? ಸರಿಯಾಗಿತ್ತು. ಸುಲಭ ಇತ್ತು. ಹಾಂ, ಹೇಗಿತ್ತು? ಚೆನ್ನಾಗಿತ್ತು. ಸುಲಭ ಇತ್ತು. ಈಸಿ ಇತ್ತು. ಕನ್ನಡ ಸುಲಭ. ಹಾಯ್. ಹೇಗಿತ್ತು ಎಕ್ಸಾಮ್? ಹೇಗಿತ್ತು? ಈಸಿ. ಏನು ಹೆಸರು? ರಿಯಾ. ಸುಲಭ ಇತ್ತಾ? ಹಾಂ. ಎಷ್ಟು ಓದಿದ್ರಿ? ಎಷ್ಟು ಬಂತು ನೀವು ಓದಿದ್ದೆಲ್ಲ? ಎಲ್ಲ ಬಂತು. ಓದಿದ್ದೆಲ್ಲ ಬಂತ? ಎಷ್ಟು ಮಾರ್ಕ್ಸ್ ಸಿಗ್ಬೋದು? ಅಬೌವ್ 95 ಸಿಗ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಎಕ್ಸಾಮಿಗೆಲ್ಲ ಆಲ್ ದಿ ಬೆಸ್ಟ್. ಆಯ್ತಾ? ಥ್ಯಾಂಕ್ ಯು. ಎಕ್ಸಾಮ್ ಈಸಿ ಇತ್ತು, ಪರವಾಗಿಲ್ಲ. ಈಸಿ ಇತ್ತು. ಏನು ಹೆಸರು? ಆಕಾಶ್. ಹಾಂ. ಮತ್ತೆ ಯಾವುದು ನಮ್ಮದು ಕನ್ನಡ. ಕನ್ನಡದಲ್ಲಿ ಎಂತ ಕಷ್ಟ ಆದ್ದು ಯಾವುದು, ಸುಲಭ ಆದ್ದು ಯಾವುದು? ಕಷ್ಟ ಅಂದರೆ ಕಷ್ಟ ಅದು ಹೇಳಿಕ್ಕೆ ಆಗಲ್ಲ. ಸ್ವಲ್ಪ ಇದು ಒಂದು ಹಾಕಿ ಅದೆಲ್ಲ ಇತ್ತಲ್ಲ. ಯಾವ ಸ್ಕೂಲ್? ಹಾಂ, ಇದೇ ಸ್ಕೂಲ್, ಸೇಂಟ್ ಜಾರ್ಜ್. ಹೆಸರೆಂತದ? ತುಷಾರ್. ಯಾವುದು ಎಕ್ಸಾಮ್? ಕನ್ನಡ. ಹೇಗಿತ್ತು? ಈಸಿ ಇತ್ತು. ಈಸಿ ಅಂದರೆ ಸುಲಭ. ಸುಲಭ. ಯಾವುದೆಲ್ಲ ಪ್ರಶ್ನೆಗೆ ಉತ್ತರ ಎಲ್ಲ ಎಷ್ಟು ಬರ್ಬೋದು ಮಾರ್ಕ್? 85. ಆಯ್ತಲ್ಲ. Hi, hello sir. My name is Syed Mustafa, studying in Kannada medium. ಸೊ ಇವಾಗ ಏನು ಹೇಳ್ಬೇಕಂತ ನೀವು? ಎಕ್ಸಾಮ್ ಯಾವತ್ತು ಯಾರು ಕೇಳಿದ್ರು ಟಫ್ ಅಂತ ಹೇಳ್ಬಾರ್ದು. ಅದು ಯಾವತ್ತು ನಾವು ಪಾಸಿಟಿವ್ ಆಗಿ ತಗೊಳ್ಳೋದು. ಇವಾಗ ನಾನು ಹೇಳೋದೇನೆಂದರೆ, ನನ್ನ ಎಕ್ಸಾಮ್ ಯಾವತ್ತೂ ಸುಲಭನೇ ಇರ್ತದೆ. ಯಾಕಂದರೆ ನಾನು ಎಕ್ಸಾಮ್ಗೋಸ್ಕರ ಕಲಿತು ಬಂದಿರ್ತೀನಿ. ನಾವು ಯಾವತ್ತು ಕಲಿಯೋದು ಬಂದಿದ್ರೆ ಆನ್ಸರ್ಗಳು ಗೊತ್ತಿದ್ರೆ ನಮಗೆ ಎಕ್ಸಾಮ್ ಕಷ್ಟ ಅಂದ್ಕೊಂಡು ಅನಿಸ್ತದೆ. ಆದರೆ ಆನ್ಸರ್ಗಳು ಗೊತ್ತಿಲ್ಲ ಅಂತಂದರೆ ಗೊತ್ತಿದ್ದಾಗ ನಮಗೆ ಸುಲಭ ಆಗ್ತದೆ, ಗೊತ್ತಿಲ್ಲದಿದ್ದಾಗ ಅದು ಕಷ್ಟ ಅನಿಸ್ತದೆ. ಕೆಲವರಿಗೆ ಎಕ್ಸಾಮ್ ಕಷ್ಟ ಅನಿಸಿದ್ರು, ಇನ್ನು ಕೆಲವರಿಗೆ ಅದು ಸುಲಭ ಅನಿಸ್ತದೆ. ಎಕ್ಸಾಮ್ ಕಷ್ಟ ಸುಲಭ ಅಂತಿಲ್ಲ, ಗೊತ್ತಿದ್ದವರಿಗೆ ಸುಲಭ, ಗೊತ್ತಿಲ್ಲದವರಿಗೆ ಕಷ್ಟ ಅಷ್ಟೇ. ಆಮೇಲೆ ನನಗೆ ಸುಲಭ ಆಯಿತು. ಹಾಯ್. ಏನು ಹೆಸರು? ನನ್ನ ಹೆಸರು ಶಾರೋನ್. ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಿದ್ದೇನೆ, 10th ಸ್ಟ್ಯಾಂಡರ್ಡ್. ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ಈಸಿ ಇತ್ತು. ಹಾಂ, ಒಂದೇ ವರ್ಗ. ಹಾಯ್. ಹಲೋ. ಯಾವುದು ಸ್ಕೂಲ್? ಜ್ಞಾನೋದಯ ಬತ್ತಿನಿ.
ಹೇಗಿತ್ತು ಎಕ್ಸಾಮ್? ವೆರಿ ಈಸಿ. ವೆರಿ ಈಸಿ. Yes. ಯಾವುದು? ಇಂಗ್ಲಿಷ್. ಇಂಗ್ಲಿಷ್. ಇಂಗ್ಲಿಷ್ ವೆರಿ ಈಸಿ. ಇಂಗ್ಲಿಷ್ ವೆರಿ ಈಸಿ. ವೆರಿ ವೆರಿ ಈಸಿ. ಹಾಯ್, ನಮಸ್ಕಾರ. ಏನ್ ಹೆಸರು? ಎನೋಶ್. ಎನೋಶ್. ಹೇಗಿತ್ತು ಎಕ್ಸಾಮ್? ಹೇಗಿತ್ತು? ಚೆನ್ನಾಗಿತ್ತು. ಫುಲ್ಲು ಹಾಂ, ಈಸಿ? ಈಸಿ, ನಾರ್ಮಲ್ ಈಸಿ ಇತ್ತು. ನಾರ್ಮಲ್. ಯಾವುದು? ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್. ಓಕೆ, ಬಾಯ್. ಹಾಯ್, ಹಾಯ್, ಏನ್ ಹೆಸರು? ಶರಣ್ ಬಿ. ಶರಣ್. ಶರಣ್. ಹೇಗಿತ್ತು ಎಕ್ಸಾಮ್? ಸುಲಭ ಇತ್ತು. ಫುಲ್ಲು? ಅಷ್ಟು ತೊಂದರೆ ಇಲ್ಲ, ಸುಲಭ ಇತ್ತು. ಓಕೆ ಓಕೆ. Abraham Verghese, retired principal and correspondent of this school, ಸೈಂಟ್ ಜಾರ್ಜ್ ಪದವಿ ಪೂರ್ವ ಕಾಲೇಜು ವಿದ್ಯಾಸಂಸ್ಥೆಗಳ ಸಂಚಾಲಕರು, ಅದರ ಕಾರ್ಯದರ್ಶಿ. ಶಾಲೆಯ ಇವತ್ತಿನ ಪರೀಕ್ಷೆಗಳೆಲ್ಲ ಬಹಳ ಸುಸೂತ್ರವಾಗಿ ಚೆನ್ನಾಗಿ ನಡೀತಾ ಉಂಟು. ಸುಮಾರು 20 ಕೊಠಡಿಗಳು ಇದೆ ನಮ್ಮಲ್ಲಿ. 340 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. 8 ಶಾಲೆಗಳು, ಸುತ್ತಮುತ್ತಲಿನ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. ಮತ್ತು ಒಂದು 30 ಸ್ಟಾಫ್ ಒಟ್ಟು ಕಾರ್ಯನಿರತರಾಗಿದ್ದಾರೆ ಇದರ ವ್ಯವಸ್ಥೆಗೋಸ್ಕರ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ MI ಥೋಮಸರು ಮುಖ್ಯ ಅಧೀಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕೊಠಡಿಗಳೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳು ಕೋವಿಡ್ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮತ್ತು ಯಾವುದೇ ಹಿಜಾಬಿನ ಯಾವುದೇ ಸಮಸ್ಯೆಗಳು ನಮ್ಮ ಶಾಲೆಗಳಲ್ಲಿ ಇಲ್ಲ. ಇಲ್ಲ, ಇಲ್ಲಿ ಯಾರು ಹಾಕ್ಕೊಂಡು ಬರುವುದೂ ಇಲ್ಲ. ಮತ್ತು ಹಾಕಬಹುದು ಅಂತ DC ಹೇಳಿದ್ದಾರೆ, ಹಾಕುವವರು. ಅದೇನು ದೊಡ್ಡ ಅಂದರೆ ಖಾಸಗಿ ಶಾಲೆಗಳ ಬಗ್ಗೆ ಹೇಳುವಾಗ ನಮ್ಮಲ್ಲಿ ಎಂಥ ಯಾರೂ ಇಲ್ಲ. ಹಾಗೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಬರ್ತಾ ಇರುವುದರಿಂದ ಯಾರು ಹಿಜಾಬ್ ಹಾಕಿದ್ದಾರೆ. ಹಾಗಾಗಿ ಎಲ್ಲ ಸ್ಮೂತಾಗಿ ಪರೀಕ್ಷೆಗಳು ಇವತ್ತಿನ ದಿನ ನಡೆದಿದೆ. ಮಕ್ಕಳ ಹೇಗೆ ರಿಯಾಕ್ಷನ್ ಅಂತ ಹೇಳಿ ನಾವು ನೋಡಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಇದು ಮಕ್ಕಳ ಮಾತು. ಮಕ್ಕಳೆಲ್ಲರೂ ಕೂಡ ಇವತ್ತು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ, ಸಂಸ್ಕೃತ ಮೊದಲ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಯಾವುದಿದೆ ಅದನ್ನು ಬರೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಈಸಿ ಇತ್ತು. ಜೊತೆಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇವತ್ತು ಹೆಚ್ಚಿನ ಮಾರ್ಕ್ಸನ್ನು ತೆಗಿಬೋದು ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಿನ ಪ್ರತಿಯೊಂದು ಪರೀಕ್ಷೆಗೂ ಕೂಡ ಸುದ್ದಿಯ ಕಡೆಯಿಂದ ಆಲ್ ದಿ ಬೆಸ್ಟ್. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೆಲ್ಯಾಡಿ.